ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಶಶಿ ಸೋಪ್ ಆ್ಯಂಡ್ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿ ಚಟ್ಪಟ ಏನಾದರೂ ಅಡುಗೆ ಇದ್ರಂತೂ ಸೂಪರ್ಬ್ ಆಗಿರುತ್ತೆ. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲಿ ಕಾಸರಗೋಡಿಂದ ಬಂದು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಉಷಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ದೂರದ ಕಾಸರಗೋಡಿಂದ ಬಂದಿದ್ದೀರಿ. ಹೌದು. ಅಲ್ಲಿ ಮಳೆ ಜೋರಿದೆಯಾ? ಮಳೆ ಸಿಕ್ಕಾಪಟ್ಟೆ, ಆದರೆ ಈಗ ಒಂದು 2-3 ದಿವಸದಿಂದ ಮಳೆ ಬಿಸಿಲು ಅಂತೇಳಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ. ಗಾಳಿನೂ ಇದೆ. ಆದ್ರೆ ನಮ್ಗೆ ಕೃಷಿಕರಿಗೆ ಅದು ಅಭ್ಯಾಸ ಆಗಿ ಹೋಗಿದೆ. ಓ, ನೀವು ಮೂಲತಃ ಕೃಷಿಕರು, ಫಾರ್ಮರ್ ನಾವು. ಆದ್ರೆ ನಾನು ಫಾರ್ಮರ್ ಮಾತ್ರ ಅಲ್ಲ, ಉತ್ತಮವಾದಂತಹ ಗೃಹಿಣಿ ಕೂಡ ಹೌದು. ಹಾಗೆ ಸಮಾಜ ಸೇವೆ, ಯಕ್ಷಗಾನ ಕಲಾವಿದೆ. ಹಾಗೆ ಹೆಸರು ಎಲ್ಲ ನೀವು ಕೇಳಿರ್ಬೋದು, ಶ್ರೀಯುತ ರಾಮಕೃಷ್ಣ ಕಾಟಗುಕ್ಕೆ ಅಂತ ಹೇಳಿಕೊಂಡು ದಾಸ ಸಾಹಿತ್ಯದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ. ಅವರ ಪ್ರಪ್ರಥಮ ಶಿಷ್ಯೆ ನಾನು. 15 ವರ್ಷದಿಂದ ಒಂದು ಶ್ರೀ ಮಹಾದೇವಿ ಭಜನಾ ಮಂಡಳಿ ಅಂತೇಳಿ ಅದರ ಅಧ್ಯಕ್ಷೆಯಾಗಿ ಅದನ್ನು ನಡೆಸ್ತಾ ಇದ್ದೇನೆ. ಹಾಗೆ ಮಳೆಗಾಲದಲ್ಲಿ ರಾಮಾಯಣ ಪ್ರವಚನ, ಭಾಗವತ ಸಪ್ತಾಹ ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೇನೆ. ನಂತರ ನನ್ನ ಹಾಬೀಸ್ ಎಲ್ಲ ತುಂಬಾ ಇದೆ. ಮೇಕಪ್ ಮಾಡ್ಲಿಕ್ಕೆ ಹೋಗ್ತೇನೆ, ಮದುಮಗಳ ಡ್ರೆಸ್ ಮಾಡ್ಲಿಕ್ಕೆ, ಮತ್ತೆ ಕಾರ್ಯಕ್ರಮ MC ಮಾಡ್ಲಿಕ್ಕೆ ಹೋಗ್ತೇನೆ ಕರೆದ್ರೆ. ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡುವಂತದ್ದು ನಾನು. ಮತ್ತೆ ಉತ್ತಮವಾದಂತಹ ಗೃಹಿಣಿ ಹೌದು. ನಾನು ಆಗ್ಲೇ ಹೇಳಿದಾಗೆ ಗಂಡನಿಗೆ, ಮಕ್ಕಳಿಗೆ, ಮನೆಯಲ್ಲಿರುವಂತಹ ವರ್ಕರ್ಸಿಗೆಲ್ಲ ರುಚಿಯಾದಂತ ಶುಚಿಯಾದಂತ ಅಡಿಗೆಯನ್ನ ಮಾಡ್ತಾ ಇದ್ದೇನೆ. ವೆರೈಟಿ ಮಾಡ್ತೇನೆ ದಿವಸಗಳು. ಹಾಗಲ್ಲ, ಹಾಗೆ ಅಂತ ನೀವು ಹೇಳ್ಬೇಕು, ಆದ್ರೆ ನಾನು ಹಾಗೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಕೇಳಿದ ಕಾರಣ ನೀವು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದೇನೆ. ಹಾಗಾಗಿ ನೀವು ಕಲೆಯ ಕ್ಷೇತ್ರದಲ್ಲಿ ಆಗಿರ್ಲಿ, ಕೃಷಿಯ ಕ್ಷೇತ್ರದಲ್ಲಾಗಿರ್ಲಿ, ಹಾಗೆ ನಮ್ಮ ಹಾಗೆ ಡೈರಿ ಕೂಡ ಇದೆ, ಹಸುಗಳು ಕೂಡ ಇದೆ ಮನೆಯಲ್ಲಿ. ನಾವು ನಮ್ಮದೇ ಆದಂತ ಹಸುವನ್ನು ಬಹಳ ಪ್ರೀತಿಯಿಂದ ಸಾಕಿ ಅದರದ್ದೇ ಹಾಲು ಕರೆದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತೇಳಿ ನಾವು ಹೊರಗಿನಿಂದ ತರುವಂತಹ ಪದ್ಧತಿ ಇಲ್ಲ. ಅಂದ್ರೆ ನಾವು ಬ್ರಾಹ್ಮಿನ್ಸ್ ಆದ ಕಾರಣ ನಮ್ಮ ಮನೆಯಲ್ಲಿ ದೇವರದ್ದು ಅನುಷ್ಠಾನಗಳು, ಪೂಜೆ ಅದೆಲ್ಲ ನಡೀತಾ ಇರ್ತದೆ, ಪುನಸ್ಕಾರ ಎಲ್ಲ ನಡೀತಾ ಇರ್ತದೆ. ಅದಕ್ಕೆ ಹಾಲು ಎಲ್ಲ ನಮಗೆ ಶುದ್ಧವಾದಂತಹ ಹಾಲು ಬೇಕಾಗ್ತದೆ, ಎಲ್ಲವೂ ಕೂಡ ಮನೆಯಲ್ಲಿ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಮ್ದು ಕೃಷಿ ತೋಟ. ಸಾಧಾರಣ ಮಳೆಗಾಲ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ನಮ್ಮಲ್ಲಿ ಹಲಸು, ಮಾವು ತುಂಬಾ ಯಥೇಚ್ಛವಾಗಿ ಬೆಳೀತದೆ. ಸರಿ, ಹಾಗಾದ್ರೆ ಇವತ್ತು ನಮ್ಗೆ ನಿಮ್ಮ ಫಾರ್ಮ್ ಇಂದ ಏನು ಅಡಿಗೆಯನ್ನು ಹೇಳ್ಕೊಡ್ತಾರೆ? ಅದರದ್ದೇ ಎರಡು ವೆರೈಟಿ, ಒಂದು ಖಾರ, ಒಂದು ಸಿಹಿ. ಅದರದ್ದೇ ಒಂದು ನಾನು ಮಾಡಿದಂತ ಒಂದು ಮೌಲ್ಯವರ್ಧನೆ, ಹಲಸಿನಕಾಯಿಯನ್ನು ಪಪ್ಪಡ ಮಾಡಿ ಅದರ ಮೌಲ್ಯವರ್ಧನೆಯನ್ನು ಮಾಡಿ ಅದರಿಂದ ಒಂದು ಸ್ನಾಕ್ಸ್. ಅಂದ್ರೆ ಸಾಯಂಕಾಲದ ಹೊತ್ತಿನಲ್ಲಿ ಗಂಡ ಆಫೀಸಿಂದ ಬರುವಾಗ ಅಥವಾ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ಚಾಟ್ಸಿನ ಹಾಗೆ ನೀವು ಹೊರಗಡೆ ಹೋಗಿ ಪಾನಿಪುರಿ, ಮಸಾಲೆ ಪುರಿ ಇಂಥದೆಲ್ಲ ಸ್ವಲ್ಪ ಅದಕ್ಕೆಲ್ಲ ಏನೆಲ್ಲ ಹಾಕ್ತಾರೆ ಅಂತ ಹೇಳಿ ನಾವು ಈಗಿನ ಕಾಲ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ಅದಕ್ಕಿಂತ ನಾವೇ ಅದನ್ನು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್, ನಮಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್, ನಮ್ಮ ಬಾಯಿಗೆ ಯಾವುದು ರುಚಿ ಆಗ್ತದೋ ಅದನ್ನು ಹಾಕಿ ಮಾಡುವಂತದ್ದು. ಸರಿ, ಹಾಗಾದ್ರೆ ನಿಮ್ಮ ಕೈ ರುಚಿಯನ್ನ ನಾವು ನೋಡೋಣ. ನಮ್ಮ ಕಿಚನ್ಗೆ ಹೋಗೋಣ. ಖಂಡಿತವಾಗಿ. ನಾನು ಮಾಡೋದು ಹೆಚ್ಚ, ನೀವು ಮಾಡಿಸುವುದು ಹೆಚ್ಚ.
ಸೊ ನಾನು ತಿನ್ನೋದು ಹೆಚ್ಚ ಹೇಳ್ಬೇಕು ಈಗ. ಅದು ನೀವು ಆಮೇಲೆ ನಾನು ಮಾಡಿಕೊಟ್ಟ ಮೇಲೆ ಅದರ ರುಚಿಯನ್ನು ನೋಡಿ ನೀವು ಹೇಳಬೇಕು. ಕರೆಕ್ಟ್, ಬನ್ನಿ ಖಂಡಿತ. ಎಸ್ ಮೇಡಮ್. ಸೊ ಹಾಗಾದ್ರೆ ನಮಗೀಗ ಎಲ್ಲವೂ ಕೂಡ ಇವತ್ತಿನ ಅಡಿಗೆ ಎಲ್ಲವೂ ಕೂಡ ನಿಮ್ಮ ಫಾರ್ಮಲ್ಲಿ ಬೆಳೆದಂತ ಹಣ್ಣು ಹಂಪಲು ತರಕಾರಿಗಳಿಂದ. ಹೌದು. ಸೊ ಫಸ್ಟ್ಗೆ ಏನು ಹಲಸಿನ ಹಣ್ಣಿಂದ ಮಾಡ್ತಾ ಮಾವಿನ ಹಣ್ಣಿನದ್ದು. ಮಾವಿನ ಹಣ್ಣಿದ್ದು ಏನು? ನಾವು ಯೂಶುವಲ್ ಆಗಿ ರಸಾಯನ ಅಂತೇಳಿ ಮಾಡ್ತೇವೆ. ಒಳ್ಳೆ ಬಲಿತ ಹಣ್ಣನ್ನು ತಕೊಂಡು ಅದನ್ನು ಸಣ್ಣ ಸಣ್ಣವಾಗಿ ಕೊಚ್ಚಿ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲ ನಾರ್ಮಲ್ ಆಗಿ ಮಾಡೋದಾದ್ರೆ, ಇದು ನಾನು ಸ್ವಲ್ಪ ಡಿಫರೆಂಟ್ ಆಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥದ್ದು. ಮಾವಿನ ಹಣ್ಣಿನ ಡ್ರೈ ರಸಾಯನ ಅಂತಲೂ ಹೇಳ್ಬೋದು. ಆದ್ರೆ ಅದು ಸ್ವಲ್ಪ ನೀರಾಗಿ ಇರ್ತದೆ. ಆದ್ರೆ ಡ್ರೈ ಫ್ರೂಟ್ಸ್ ಅದು ಬಾಯಲ್ಲೆಲ್ಲ ನಿಮಗೆ ತಿನ್ನುವಾಗ ಸ್ವಲ್ಪ ಫ್ಲೇವರ್ ಕೊಡ್ತದೆ. ಖರ್ಜೂರ, ಗೋಡಂಬಿ, ಒಣ ದ್ರಾಕ್ಷಿ ಅದೆಲ್ಲ ನಿಮಗೆ ಬಾಯಲ್ಲಿ ಒಳ್ಳೆ ಫ್ಲೇವರ್ ಸಿಗ್ತದೆ. ಇದು ಅಂದ್ರೆ ಕೆಲವು ಸರಿ ರಸಾಯನ ಇದೆ ಅಲ್ಲ, ನನಗಂತೂ ತುಂಬಾ ಇಷ್ಟ. ಈ ಸೇಮಿಗೆಗೆ ಆಗ್ತದೆ ತುಂಬಾ. ಆಮೇಲೆ ಅವಲಕ್ಕಿ ಮಾವಿನ ಹಣ್ಣು ರಸಾಯನ ಅಥವಾ ಬಾಳೆಹಣ್ಣು ರಸಾಯನ ಅಂತ ಹೇಳಿದ್ರೆ ಅದು ಬಹಳ ಫೇಮಸ್. ನಮ್ಮ ಹಳೆ ಕಾಲದಲ್ಲೆಲ್ಲ ನೆಂಟರು ಬಂದ್ರು ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಸೇಮೈ ತಡ್ಡಿ ಎಲ್ಲ ರಸಾಯನ ಅಲ್ಲ, ಮತ್ತೆ ಇದು ಅವಲಕ್ಕಿ ರಸಾಯನ ಬೇರೆ. ಇದು ಮಧ್ಯಾಹ್ನದ ಹೊತ್ತಿನಲ್ಲಿ ಅಥವಾ ಸಾಯಂಕಾಲದ ಹೊತ್ತಿನಲ್ಲೆಲ್ಲ ಬಂದ್ರೆ ಮನೆಯಲ್ಲಿ ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು ಉಂಟು ಅಂತ ಹೇಳಿ ಆದ್ರೆ ಒಂದು ಚೆನ್ನಾಗಿ ರಸಾಯನ ಮಾಡುದು, ಅವಲಕ್ಕಿ ಮಾಡಿ ಕೊಡುದು, ರಸಾಯನ ಹಾಕುದು. ಅದಕ್ಕೆ ತುಂಬಾ ಟೇಸ್ಟಿ ಸ್ಟಾರ್ಟ್ ಮಾಡುವ. ನಾವು ಮಾಡುವ, ಖಂಡಿತವಾಗಿ ಮಾಡುವ. ಇದಕ್ಕೆ ನಾನು ಒಲೆ ಹಚ್ಚಲಿಕ್ಕೆಲ್ಲ ಏನು ಇಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನು ಮಾವಿನ ಹಣ್ಣನ್ನ ತಕೊಳ್ತಾ ಇದ್ದೇನೆ. ಇದೊಂದು ಬೌಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ಅದನ್ನು ತೊಳೆದು ಚೋಪ್ ಮಾಡಬೇಕು, ಸಣ್ಣದಾಗಿ ಕಟ್ ಮಾಡಬೇಕು, ಆದಷ್ಟು ಫೈನ್ ಚೋಪ್ ಮಾಡಬೇಕು. ಇದನ್ನು ಹಾಕಿ ಅದಕ್ಕೆ ಬೆಲ್ಲ ಹುಡಿ ಮಾಡಿ ಇದಕ್ಕೆ ಹಾಕಿ ಕಲಸಿಟ್ಟುಕೊಳ್ತೇನೆ. ಅದು ಚೆನ್ನಾಗಿ ಪಾಕ ಬರಬೇಕು. ಮತ್ತೆ ಸ್ವೀಟ್ ಹಾಗೆ ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಹಾಕೊಳ್ಬಹುದು. ಬಹಳ ಕಡಿಮೆ ಆದ್ರೆ ಅದು ಅಷ್ಟು ಮಾವಿನ ಹಣ್ಣು ನಮ್ಗೆ ಯಾವ ಅನ್ಸಲ್ಲ. ಅಂದ್ರೆ ಮಾವಿನ ಹಣ್ಣಿನ ಒಂದು ಫ್ಲೇವರ್ ಕೂಡ ಸಿಗಬೇಕು. ಹೌದು. ಈ ಕಡೆ ಬೆಲ್ಲದ ಒಂದು ಅದರ ಮಿಕ್ಸ್ ಆದ್ರೆ ಅದೆರಡು ಟೇಸ್ಟ್ ಅದು ಚಂದವಾಗಿ. ಹೌದು, ಅದನ್ನು ಸೌಟಿನಲ್ಲಿ ಚೆನ್ನಾಗಿ ಹೀಗೆ ಮಸಾಜ್ ಮಾಡಿ ಗಿವುಚಿಕೊಳ್ಬೇಕು. ಮಾವಿನ ಹಣ್ಣು ಮತ್ತು ಬೆಲ್ಲ ಪಾಕ ಆಗಿದೆ. ಇದಕ್ಕೆ ನಾವಿನ್ನು ತೆಂಗಿನಕಾಯಿಯನ್ನು ರುಬ್ಬಿಕೊಳ್ಬೇಕು. ರುಬ್ಬಿ ಅದರ ಹಾಲನ್ನು ತೆಗಿಬೇಕು. ಸ್ವಲ್ಪ ನೀರು ಸ್ವಲ್ಪ ಹಾಕಿ ಸಾಕಲ್ಲ. ನಾನು ರುಬ್ಬಿ ಕೊಡ್ತೇನೆ ನಾನು. ಓಕೆ, ನೀರು ಹಾಕ್ಲಾ? ಕಾಲದಲ್ಲಿ ಮಾತ್ರ ಇದು ಈ ರಸಾಯನ ಇದ್ರೆ ಅದಕ್ಕೆ ಸೇವೆ ಬೇಕು ಅಂತ ಎಲ್ಲ ಬಾರಿ ಹಾಗೆ ಕುಡಿಯೋದಕ್ಕೂ ಕೂಡ ಚೆನ್ನ. ಹೌದು ಹೌದು. ಈಗ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಇನ್ನು ಇದಕ್ಕೆ ಗೋಡಂಬಿ, ಒಣ ದ್ರಾಕ್ಷಿ, ಆಮೇಲೆ ಖರ್ಜೂರ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಇದಕ್ಕೆ ಹಾಕುವ. ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ಅಥವಾ ಕ್ರಶ್ ಮಾಡಿ ಹಾಕಿದ್ರು ಇನ್ನೂ ಉತ್ತಮ ಆಗ್ತದೆ. ಆಗ ನೀವು ಆಗ ಹೇಳಿದಾಗೆ ಅದು ಮಿಲ್ಕ್ ಶೇಕ್ ಆಗ್ತದೆ. ಅಲ್ಲ, ಸ್ವಲ್ಪ ಕ್ರಶ್ ಮಾಡಿ ಇದಾದ್ರೆ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ನಿಮಗೆ ಸಿಗ್ತದೆ. ಆ ಸ್ವೀಟ್ನೆಸ್ಸಿನೊಟ್ಟಿಗೆ ರಸದ ಇರುವಾಗ, ರಸಾಯನದ ರಸ ಇರುವಾಗ ಇದು ಕ್ರಂಚಿಯಾಗಿ ನಿಮಗೆ ಬಾಯಲ್ಲಿ ಸ್ವಲ್ಪ ಹೊತ್ತು ತಿನ್ಲಿಕ್ಕೆ ಸಿಗ್ತದೆ. ಅದರ ಸ್ವಾದ ಸಿಗ್ತದೆ. ಅಷ್ಟಾಗೋ ನಿಮಗೆ ಆ ರಸಾಯನದ ಪೂರ್ತಿಯಾದಂತ ರುಚಿ ಸಿಗ್ತದೆ. ಇದೀಗ ರೆಡಿ ಆಗಿದೆ. ರೆಡಿ ಸರ್ವ್ ಮಾಡೋ. ಸರ್ವ್. ಎಸ್. ಈಗ ಮಾವಿನ ಹಣ್ಣಿನ ಡ್ರೈ ಫ್ರೂಟ್ಸ್ ಹಾಕಿ ರಸಾಯನ ರೆಡಿ ಆಗಿದೆ, ತಯಾರಾಗಿದೆ. ನಾನು ಸರ್ವ್ ಮಾಡ್ಲಾ ನಿಮ್ಗೆ? ಓ ಎಸ್. ನನಗೆ ರಸಾಯನ ಅಂದ್ರೆ ಮೊದಲೇ ತುಂಬಾ ಇಷ್ಟ. ಅದರಲ್ಲೂ ಕೂಡ ಈ ಸೇಮಿಗೆ ಎಲ್ಲ ಹಾಕಿ ತಿನ್ನುವಾಗಂತೂ ಆಹಾ ಆಸಮ್. ರುಚಿಯಾದಂತ ಶುಚಿಯಾದಂತ ಮಾವಿನ ಹಣ್ಣಿನ ಡ್ರೈ ಫ್ರೂಟ್ ರಸಾಯನ. ಅದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತೇಳಿ ಹೇಳಿ. ಖಂಡಿತ ಲಾಸ್ಟಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ರಸಾಯನ ತಿಂದಿರ್ಬೋದು, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ಸೊ ಇದನ್ನು ಬೇರೆ ಏನು ಕಂಪನಿ ಇದಕ್ಕೆ ಬೇಕು ಅಂತ ಇಲ್ಲ, ಇದನ್ನು ಹಾಗೇ ತಿನ್ಬೋದು. ಸೊ ಹೆಚ್ಚಾಗಿ ಸೆಕೆಗಾಲದಲ್ಲಿ ಏನಾದರೂ ಚಿಲ್ಡಾಗಿ ಬೇಕು, ಐಸ್ ಕ್ರೀಮ್ ಅಂದರೆ ನಾವು ಹೊರಗಡೆಯಿಂದ ತರಬೇಕು. ಇದನ್ನು ಮನೆಯಲ್ಲೇ ತಯಾರಿಸ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಾವಿನ ಹಣ್ಣಿನ ಡ್ರೈ ಫ್ರೂಟ್ಸ್ ರಸಾಯನ ತಯಾರಿಸುವ ವಿಧಾನ. ಮೊದಲಿಗೆ ಸಣ್ಣಗೆ ಹೆಚ್ಚಿದ 1 ಕಪ್ ಮಾವಿನ ಹಣ್ಣಿಗೆ 1 ಕಪ್ನಷ್ಟು ಬೆಲ್ಲ ಹಾಕಿ ಕಲಸಿಕೊಳ್ಳಿ. ನಂತರ ತೆಂಗಿನ ತುರಿಯನ್ನು ನುಣ್ಣಗೆ ರುಬ್ಬಿ ಸೋಸಿಕೊಳ್ಳಿ. ಈ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಸರ್ವ್ ಮಾಡಿ. ಮಾವಿನ ಹಣ್ಣಿನ ಡ್ರೈ ಫ್ರೂಟ್ಸ್ ರಸಾಯನ ರುಚಿಕರವಾದಂಥ, ಅದು ರುಚಿಕರವಾಗಿರುತ್ತೆ ಅಂತ ನನಗೆ ಖಂಡಿತ ಗೊತ್ತು. ಹಾಗಾಗಿ ರುಚಿಕರವಾದಂಥ ಮಾವಿನ ಹಣ್ಣಿನ ಹಾಗೂ ಡ್ರೈ ಫ್ರೂಟ್ಸ್ ರಸಾಯನ ತಯಾರಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಹಲಸಿನ ಹಣ್ಣಿಂದು ಅಂತ ಗೊತ್ತು, ಯಾಕೆಂದರೆ ಆವಾಗಲೇ ಹೇಳಿದರು. ಸೊ ಹಲಸಿನ ಹಣ್ಣಿಂದು ಏನು ಖಾದ್ಯವನ್ನು ತಯಾರಿಸ್ತಾರೆ ಗೊತ್ತಿಲ್ಲ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತುರ್ದಾಲ್ ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಶಶಿ ಸೋಪ್. ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಸೊ ಒಂದಂತೂ ರುಚಿಕರವಾದಂಥ ಒಂದು ರಸಾಯನ ತಯಾರಾಗಿದೆ. ಸೊ ಅದು ಟೇಸ್ಟ್ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ರೆಸಿಪಿ ಅವರ ಫಾರ್ಮಲ್ಲೇ ಬೆಳೆದಂಥ ಹಲಸಿನ ಹಣ್ಣಿಂದ ಅಂತ ಹೇಳಿದ್ರು. ಅದರ ಯಾವ ರೆಸಿಪಿ ಬನ್ನಿ ಕೇಳುವ. ಮೇಡಮ್, ಹಲಸಿನ ಹಣ್ಣಿಂದು ಅಂತ ಹೇಳಿದ್ರು. ಹಲಸಿನ ಕಾಯಿ ಅದು ಹಣ್ಣಾದ್ರೆ ಸ್ವೀಟ್ ಆಗ್ತದೆ, ಇದು ಚಪ್ಪೆ ಇರ್ತದೆ. ಕಾಯಿ ಅಂತ ಹೇಳ್ತೇವಲ್ಲ ನಾವು, ಹಲಸಿನ ಕಾಯಿಯಲ್ಲಿ ತುಂಬಾ ಖಾದ್ಯ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ನಾವು ಸ್ವಲ್ಪ ಮೌಲ್ಯವರ್ಧನೆ ಮಾಡಿ ಹಲಸಿನ ಹಪ್ಪಳ ಅಂತ ಮಾಡ್ತೇವೆ. ಬಿಸಿಲಿರುವಾಗ ಪಪ್ಪಡ ಅಂತ ಹೇಳ್ತೇವೆ. ಹಲಸಿನ ಹಪ್ಪಳ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಇದು ನೀವು ಮನೆಯಲ್ಲೇ ಮಾಡಿದಂತ? ನಾವು ಮನೆಯಲ್ಲೇ ಮಾಡುವಂತದ್ದು. ಅದನ್ನು ಹಲಸಿನಕಾಯಿಯಿಂದ ಸೊಳೆಯನ್ನೆಲ್ಲ ಬಿಡಿಸುವಂತದ್ದು, ಅದನ್ನು ಸೆಕೆಗೆ ಅಂದ್ರೆ ಸ್ಟೀಮ್ ಅಲ್ಲಿ ಬೇಯಿಸುವಂತದ್ದು. ಬೇಯಿಸಿ ಅದಕ್ಕೆ ಉಪ್ಪು ಮತ್ತು ಖಾರ ಹಾಕಿ ಗ್ರೈಂಡರ್ ಅಲ್ಲಿ ಕಡಿಯುದು. ಗಟ್ಟಿಯಾಗಿ ಕಡಿಬೇಕು, ನೀರೆಲ್ಲ ಹಾಕುವ ಹಾಗೆ ಇಲ್ಲ. ಗ್ರೈಂಡರ್ ಅಲ್ಲಿ ಕಡಿದು ಅದು ಉಂಡೆ ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಹಲಸಿನ ಕಾಯನ್ನ ಮಾತ್ರ, ಅದರ ಹಲಸಿನ ಸೊಳೆಯನ್ನು ಮಾತ್ರ, ಬೇರೆ ಏನು ಅದಕ್ಕೆ ಹಾಕ್ಲಿಕ್ಕಿಲ್ಲ. ಹಾಗಾಗಿ ಖಾರಕ್ಕೆ ಏನಕ್ಕೆ ಇದರಲ್ಲಿ ಒಣಮೆಣಸು ಮಾತ್ರ, ಚಿಲ್ಲಿ ಪೌಡ್ರು, ಉಪ್ಪು, ಸಾಲ್ಟ್. ಅದು ನೀವು ತುಂಬಾ ಹಾಕ್ಲಿಕ್ಕಿಲ್ಲ, ಯಾಕೆಂದ್ರೆ ನಾವು ಇದನ್ನು ಎಣ್ಣೆಯಲ್ಲಿ ಹುರಿದು ಹಾಗೆ ತಿಂತೇವೆ. ಮತ್ತೆ ಇದರಿಂದ ಕೆಲವು ಐಟಮ್ಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ನಾನೀಗ ಒಂದು ಐಟಮ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಹೌದು, ಇದು ನಾನು ಮನೆಯಲ್ಲೇ ಮಾಡಿ ಇಟ್ಟಂತದ್ದು ಬೇಸಿಗೆಯಲ್ಲಿ. ಈ ತರ ಎಲ್ಲ ಮನೆಯಲ್ಲಿ ಅಂದ್ರೆ ಇರುವಾಗ ಅಂದ್ರೆ ತುಂಬಾ ತೋಟದಲ್ಲಿ ಹೌದು, ಅದು ನೋಡಿ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿ ಇಡೀ ವರ್ಷ ಪೂರ್ತಿ ಇನ್ನೊಂದು ಸಲ ಹಲಸಿನಕಾಯಿಯಾಗಿ ನಾವು ಹಪ್ಪಳ ಮಾಡುವವರೆಗೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ನವರೆಗೆ ನಮ್ಮ ಹತ್ರ ಸ್ಟಾಕ್ ಇರ್ತದೆ. ಈಗ ನನ್ನ ಹತ್ರ ಕಳೆದ ವರ್ಷದ್ದು ಕೂಡ ಸ್ಟಾಕ್ ಇದೆ. ಕಳೆದ ವರ್ಷ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡಿದ್ದು ಕೂಡ ಇನ್ನು ಈಗ ಜುಲೈ ಆಗ್ತಾ ಬಂತೀಗ. ಇದೀಗ ಹೊಸತ್ತು ಈ ವರ್ಷದ್ದು. ಹಾಗೆ ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನನ್ಗೆ ಇದನ್ನು ಹುರಿಲಿಕ್ಕೆ ಒಂದು ಬಾಣಲೆ ಹಪ್ಪಳ ಕಾಯಿಸ್ಕೊಳ್ಬೇಕು. ಹೌದು, ಹಪ್ಪಳ ಕಾಯಿಸ್ಕೊಳ್ಬೇಕು. ಎಣ್ಣೆ ಬಿಸಿ ಆಗ್ಬೇಕು. ಮೇಡಮ್, ನೀವು ಇದು ಎಣ್ಣೆ ಕಾಯ್ತಾ ಇರಲಿ. ಯಕ್ಷಗಾನ ಇದನ್ನ ಕೂಡ ಅದರಲ್ಲಿ ಕೂಡ ನೀವು ತಾಳಮದ್ದಲೆ ಅಂತೇಳಿ ವೇಷ ಹಾಕಿ ಅಲ್ಲ, ನಾನು ಚಿಕ್ಕ ಪ್ರಾಯದಲ್ಲಿ ಅಂದ್ರೆ ಸಣ್ಣದು ಶಾಲೆಗೆ ಹೋಗ್ತಾ ಇರುವಂತ ಟೈಮಿನಲ್ಲಿ ಸಾಧಾರಣ ಸೆಕೆಂಡ್ PUC ಆಗುವವರೆಗೆ ಬಣ್ಣ ಹಚ್ಚಿ ವೇಷ ಕಟ್ಟಿ ರಂಗಸ್ಥಳದಲ್ಲಿ ಕುಣಿತಾ ಇದ್ದೆ. ನಮ್ಮದು ಕೆಂಕುತಿಟ್ಟು, ನಾವು ದಕ್ಷಿಣ ಕನ್ನಡದವರು ನೋಡಿ. ನಾನು ಮದುವೆಯಾಗಿ ಕಾಸರಗೋಡಿಗೆ ಹೋದದ್ದು. ನಾನು ಶಾಲಾ ಜೀವನದಲ್ಲಿ ಯಾಕೆ ಅಂತ ಹೇಳಿದ್ರೆ ನನಗೆ ಅದು ಯಕ್ಷಗಾನ ಅಂತ ಹೇಳಿದ್ರೆ ನಾನು ಇಚ್ಛೆ ಪಟ್ಟು ಕಲ್ತದ್ದಲ್ಲ, ಅದು ನನಗೆ ಪರಂಪರೆಯಿಂದ ಬಂದಂತದ್ದು. ನನ್ನ ಅಮ್ಮನ ಅಪ್ಪ ಅಂದ್ರೆ ನನ್ನ ಅಜ್ಜ, ಅವರು ಬಹಳ ದೊಡ್ಡ ವೇಷಧಾರಿ, ಮಾಳಂಗಾಯಿ ಕೃಷ್ಣ ಭಟ್ರು ಅಂತ ಹೇಳಿಕೊಂಡು. ಅವರು ಈಗ ಗತಿಸಿ ತುಂಬಾ ಒಂದು 40-45 ವರ್ಷ ಆಯ್ತು. ಬಹಳ ಪ್ರಸಿದ್ಧಿ ಹೊಂದಿದಂತ ವೇಷಧಾರಿಗಳು. ಹಾಗೆ ನನ್ನ ತಂದೆಯವರು ಕೂಡ, ಅವರು ರಿಟೈರ್ಡ್ ಮಾಸ್ಟ್ರು ಕೂಡ, ಅಧ್ಯಾಪಕರು ಕೂಡ. ಹಾಗೆ ಅವರು ಕೂಡ ಹಾಗೆ ಯಕ್ಷಗಾನ ಕಲಾವಿದರು ಕೂಡ.
ಹಾಗೆ ಅದು ನನಗೆ ಪರಂಪರೆಯಲ್ಲಿ ಸ್ವಲ್ಪ ಜೀನಲ್ಲಿ ಬಂದಂತದ್ದು. ಹಾಗಾಗಿ ಇದನ್ನು ನೋಡುವಾಗ ನನಗೆ ನಾನು ಸಹ ಸ್ವಲ್ಪ ಕಲಿಬೇಕು ಅಂತ ಹೇಳುವಂತ ಒಂದು ಮನೆಯವರ ತಾಳ ಅಲ್ಲಿ ಹಾಕ್ತಾ ಇರುವಾಗ ನಮ್ಮದು ಕಾಲು ಕುಣಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನನ್ನ ಗಂಡ ಕೃಷಿಕರು ಹೌದು, ಹಾಗೆ ಒಂದು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಕೂಡ ಆಗಿದ್ರು 29 ವರ್ಷ. ಈಗ ರಿಟೈರ್ಮೆಂಟ್ ಆಯ್ತು. ಅದರಿಂದಾಗಿ ಅವ್ರದ್ದು ನನಗೆ ಸಪೋರ್ಟ್. ಹಾಗೆ ನನ್ನ ಮಕ್ಕಳು ಕೂಡ ಹಾಗೆ, ಅವರು ಕೂಡ ಮಾಡಮ್ಮ ನೀನು ಮನೆಯಲ್ಲಿ ಬರೇ ಅಡಿಗೆ ಮಾತ್ರ ಮಾಡೋದಲ್ಲ, ನೀನು ಸ್ವಲ್ಪ ಹೊರಗಡೆ ಕೂಡ. ಅಂದ್ರೆ ಮೊದಲು ನನ್ನ ಜೀವನವನ್ನು ಅವರಿಗೆ ಹೇಳಿ ಕೊಟ್ಟ ಕಾರಣ, ನಾನು ಜಾಬಿನಲ್ಲಿ ಇದ್ದದ್ದು ಇಂಥದನ್ನೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದದನ್ನು ಅವರಿಗೆ ತಿಳಿಸಿದ ಕಾರಣ, ಸಣ್ಣದಿರುವಾಗ ತಿಳಿಸಿದ ಕಾರಣ ಅವರಿಗೆ ಪ್ರಾಯ ಬರುವಾಗ ಅಮ್ಮ ಮನೆಯಲ್ಲಿ ಹೀಗೆ ಇರುವುದಲ್ಲ, ಸ್ವಲ್ಪ ಹೊರಗಡೆ ಹೋಗಿ 4 ಜನರ ಮಧ್ಯದಲ್ಲಿ ಬೆರೀಲಿ ಅಂತ ಹೇಳುವಂತ ಒಂದು ಉದ್ದೇಶದಿಂದ ಅವರದ್ದು ಕೂಡ ನನಗೆ ಪ್ರೋತ್ಸಾಹ ಸಿಕ್ಕಿತ್ತು, ಮಕ್ಕಳದ್ದು ಕೂಡ. ಸೊ ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ನನಗೆ ಅದನ್ನು ತೆಗಿಲಿಕ್ಕೆ ಕುಳ ಕೊಡಿ. ಒಂದು ಕಡೆ ಕಾಯಿಸಿದ್ರೆ ಸಾಕು, ತಿರುಗಿಸಿ ಸಾಕಾಗ್ತದೆ. ಅಂದ್ರೆ ತೆಳ್ಳಗಿದೆ ಅಲ್ಲ, ಅದು ಎಷ್ಟು ಕಾಯಿಸಿದ್ರೆ ಸಾಕಾಗ್ತದೆ. ಅದು ಕ್ರಂಚಿಯಾಗಿ ಬರ್ತದೆ ಸ್ವಲ್ಪ ತಣಿವಾಗ. ಈಗ ಅದರ ಎಣ್ಣೆ ಪಸೆ ಎಲ್ಲ ಇದು ಹೀರಿಕೊಳ್ತದೆ ನೋಡಿ. ಇನ್ನು ನೆಕ್ಸ್ಟ್ ಒಂದು ಬೌಲ್ ತಗೊಳ್ಳೋಣ. ಇದನ್ನ ಪುಡಿ ಮಾಡಬೇಕು. ಈ ಹಪ್ಪಳ ಹುರ್ದಾಯ್ತು, ಅದನ್ನೆಲ್ಲ ಪುಡಿ ಮಾಡ್ತಾರೆ ಅಂತ ನೆನ್ಸ್ಕೊಳ್ಬೇಡಿ, ಆದ್ರೆ ಟೇಸ್ಟ್ ಆಮೇಲೆ ಇರ್ತದೆ. ನೋಡಿ ಅದರ ಸೌಂಡ್ ಕೇಳುವಾಗ್ಲೇ ಕರುಕುರು ಅಂತ ಹೇಳ್ತದೆ. ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮಕ್ಕಳಿಗೆಲ್ಲ ಈ ಕೆಲಸವನ್ನ ಕೊಟ್ರೆ ನಿಮಿಷದಲ್ಲಿ ಮಾಡಿ ಮುಗಿಸ್ತಾರೆ. ಎಲ್ಲರೂ ನಿಮ್ಗೆ ರೆಡಿ ಕೊಡ್ತಾರೆ. ಈಗ ಇದು ಹಪ್ಪಳ ಎಲ್ಲ ಪುಡಿ ಮಾಡಿ ಆಯ್ತು. ಇದಕ್ಕೆ ಇನ್ನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ತಾ ಬರುವ. ಫಸ್ಟಿಗೆ ಸ್ವಲ್ಪ ಸಾಲ್ಟ್, ಆಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸು. ಹಸಿಮೆಣಸನ್ನು ಚಿಕ್ಕದಾಗಿ ಸಣ್ಣದಾಗಿ, ಹಾಗೆ ನೀವು ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಬಹುದು. ಇದು ಕ್ಯಾರೆಟ್ ಅನ್ನು ತುರಿದು. ಮೇನ್ ನಾವು ಯಾವುದೇ ಚಾಟ್ಸ್ ಮಾಡಬೇಕಾದ್ರೆ ಬೇಕಾಗುದು ಈರುಳ್ಳಿ. ಈರುಳ್ಳಿ ಕೊಡುವಷ್ಟು ಫ್ಲೇವರ್ ಯಾವುದು ಕೊಡೋದಿಲ್ಲ. ಯಾವುದೇ ನೀವು ಚಾಟ್ಸ್ ಮಾಡಬೇಕಾದ್ರೆ ನೀವೇನೇ ಮಾಡಿ ಏನು ಮಾಡಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇದ್ರೇನೆ ಅದಕ್ಕೆ ಒಂದು ಅಡಿಗೆಗೆ ಟೇಸ್ಟ್. ಆದ್ರೆ ನಾನು ಇಲ್ಲಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ, ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಇದು ಗೋಡಂಬಿ ಮತ್ತು ದ್ರಾಕ್ಷಿ, ಸೊ ಅದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಇದು ಶೇಂಗಾ ಬೀಜ. ಇದು ನಾನು ಹುರಿದು ತಂದಿದ್ದೇನೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿ ಹುರಿದು ತಂದಿದ್ದೇನೆ. ಅದು ಎಷ್ಟಿದ್ರು ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದು ಕ್ರಂಚಿನೆಸ್ ಜೊತೆಗೆ ಒಂದು ಕೊನೆಯಲ್ಲಿ ನಿಂಬೆಹಣ್ಣು, ಒಂದು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು, ಇಡೀ ಬೇಕಾಗುದಿಲ್ಲ, ಅರ್ಧ ಹೋಳು, ಅದು ರುಚಿ ಕೊಡ್ಲಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಮೇಡಮ್ ಇದೀಗ ಹಪ್ಪಳ ಚಾಟ್ ರೆಡಿ ಆಗಿದೆ. ಸರ್ವ್ ಮಾಡುವ ನಾವು ಮಾಡುವಲ್ಲ? ಎಸ್. ಸೊ ಹೇಗಿದ್ರು ನೀವು ಯಕ್ಷಗಾನ ಕಲಾವಿದೆ, ಭಾಗವತಿಕೆ ಅಂದ್ರೆ ತಾಳಮದ್ದಳೆ ಮಾಡ್ತೀವಿ ಅಂತ ಹೇಳಿ. ಸೊ ಸರ್ವ್ ಮಾಡ್ತಾ ಮಾಡ್ತಾ ಏನಾದ್ರೂ ಸ್ವಲ್ಪ ಹೇಳಿ. ನಾನು ಯಕ್ಷಗಾನ ಭಾಗವತಿಕೆ ಅಲ್ಲ, ತಾಳಮದ್ದಲೆ ಅಂತ ನಾನು ಆವಾಗ್ಲೇ ಹೇಳಿದೆ. ಅದರಲ್ಲಿ ಅರ್ಥಗಾರಿಕೆ ನನ್ನದು. ಅರ್ಥಗಾರಿಕೆ ಅಂತ ಹೇಳಿದ್ರೆ ಒಂದು ಪ್ರಸಂಗವನ್ನು ನಾವು ತಕೊಂಡ್ರೆ, ಈಗ ಕೃಷ್ಣ ಸಂಧಾನ ಅಂತ ಹೇಳಿ ತಕೊಂಡ್ರೆ ಅದರಲ್ಲಿ ಮೇನ್ ಕೃಷ್ಣನಿಗೆ ಪ್ರಾಮುಖ್ಯತೆ ಜಾಸ್ತಿ ಇರುವಂತದ್ದು. ಹಾಗೆ ನಾನೊಂದು ಕೃಷ್ಣ ಸಂಧಾನದಲ್ಲಿ ಕೃಷ್ಣನ ಪಾತ್ರವನ್ನು ಒಂದು ಚುಟುಕಾಗಿ ನಿಮ್ಮ ಸಂತೋಷಕ್ಕಾಗಿ ಹೇಳ್ತಾ ಇದ್ದೇನೆ. ಇದು ಕೃಷ್ಣನ ಒಡ್ಡೋಲಗ ಆಗಿರ್ತದೆ. ಕೃಷ್ಣ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಡ್ಡೋಲಗದಲ್ಲಿ ಬಂದು. ಆಹಾ ಆಹಾ ಏನು ಸೌಂದರ್ಯ, ನನ್ನ ಅರಮನೆಯ ವೈಭೋಗವನ್ನು ಹೇಳಬಾರದೆ? ವಸುದೇವ ದೇವಕಿಯರಿಗೆ 8ನೇ ಗರ್ಭದಲ್ಲಿ ಕೃಷ್ಣನಾಗಿ ನನ್ನ ಜನನ, ಹಾಗೆಯೇ ವಸುದೇವ ರೋಹಿಣಿಯ ಗರ್ಭದಲ್ಲಿ ಬಲರಾಮ, ನನ್ನ ಅಣ್ಣ ಬಲರಾಮಣ್ಣ ಅಂತ ನಾವು ಅವನನ್ನು ಕರೆಯುತ್ತಾ ಇರುವಂತದ್ದು.
ಶಾಪಗ್ರಸ್ತರಾದಂತಹ ನಾವು ದ್ವಾರಕೆಯಲ್ಲಿ ಬಂದು ಅರಮನೆಯನ್ನು ನಿರ್ಮಿಸಿಕೊಂಡೆವು. ನಮ್ಮ ಅರಮನೆ ಅಂತ ಹೇಳಿದ್ರೆ ಅಂತಿಂತ ಅರಮನೆ ಅಲ್ಲ, ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಹೋಗಬಹುದು, ಅಷ್ಟು ದ್ವಾರಗಳು ನಮ್ಮ ಅರಮನೆಗೆ ಇರ್ತದೆ. ಹಾಗಾಗಿ ಎಲ್ಲರಿಗೂ ಮುಕ್ತ ಪ್ರವೇಶ. ನಾನು ಒಡ್ಡೋಲಗದಲ್ಲಿ ಬಂದಂತಹ ಸಮಯದಲ್ಲಿ ಏನೋ ಒಂದು ವಿಷಯವನ್ನು ಕೇಳಿಪಟ್ಟೆನಲ್ಲ, ದಾಯಾದಿಗಳಾದಂತಹ ಕೌರವರು ಪಾಂಡವರು ರಾಜ್ಯಕ್ಕಾಗಿ ಯುದ್ಧವನ್ನೇ ಸಾರಿದ್ದಾರಂತೆ. ಯುದ್ಧ ಮಾಡುವುದು ಮಾತ್ರವಲ್ಲ, ಕೃಷ್ಣ ಪರಮಾತ್ಮನನ್ನು ಭಾವಾಂತ ನೆನೆಸಿಕೊಂಡಂತಹ ಪಾಂಡವರು ಹಾಗೂ ಕೌರವರು ನನ್ನ ಸಹಾಯವನ್ನು ಯಾಚಿಸುವುದಕ್ಕಾಗಿ ಇಲ್ಲಿ ಬರುವವರಿದ್ದಾರಂತೆ. ಆದರೆ ಪಾಂಡವರನ್ನು ಕೌರವರನ್ನು ಬಿಡುವುದಕ್ಕಾಗುತ್ತದೆಯೇ? ಪಾಂಡವರು ನನ್ನ ಭಾವನೆಂಟರು, ಅವರನ್ನು ಬಿಡುವುದಕ್ಕಾಗುವುದಿಲ್ಲ. ಹಾಗೆ ಅಂತ ಕೌರವನನ್ನು ಬಿಡುವುದಕ್ಕಾಗುವುದಿಲ್ಲ. ಏನೇ ಇರಲಿ, ಷಡ್ರಸ ಉಪೇತವಾದಂತಹ ಭೋಜನವನ್ನು ಸ್ವೀಕರಿಸಿದ್ದೇನೆ. ನೀವೆಲ್ಲ ಊಟ ಮಾಡಿದ್ದೀರಲ್ಲ, ಆಹಾ ಆಹಾ ಏನು ಊಟ ಇವತ್ತಿನದ್ದು! ನಮ್ಮ ಬಾಣಸಿಗರು ಎಷ್ಟು ಚಲೋದಾಗಿ ಊಟವನ್ನು ತಯಾರಿಸಿದ್ದಾರೆ. ಆ ಊಟವನ್ನು ತಿಂದಂತಹ ನಾನು ಪಾಯಸವನ್ನು ಸ್ವಲ್ಪ ಜಾಸ್ತಿಯೇ ತಿಂದಿದ್ದೇನೆ. ಈ ಪಲ್ಲಂಗದಲ್ಲಿ ಪವಡಿಸಿ ನಿದ್ದೆಯನ್ನು ಮಾಡುತ್ತೇನೆ. ನಿದ್ದೆಯನ್ನು ಮಾಡುವುದು ಅಂತ ಹೇಳಿದ್ರೆ ನಿದ್ದೆ ಬಂದವರಂತೆ ನಟಿಸುತ್ತಾ ಇದ್ದೇನೆ. ಅರೆಗಣ್ಣನ್ನು ಮುಚ್ಚಿ ನಿದ್ದೆ ಮಾಡಲು ನನ್ನ ಈ ಸಖಿಯರು ಬಿಡ್ತಾರ? ಬಂದು ಕಾಲೊತ್ತುವುದು, ಕೈ ಒತ್ತುವುದು, ತಲೆ ಕೂದಲನ್ನು ಸರಿ ಮಾಡುವುದು, ಈ 16,000 ಸಖಿಯರಿಗೆ ಅದುವೇ ನನ್ನ ಕೆಲಸ ಅಲ್ವೇ? ಅದರಿಂದಾಗಿ ಅವರು ತೃಪ್ತಿಯನ್ನು ಪಟ್ಟುಕೊಳ್ಳುತ್ತಿದ್ದಾರೆ. ಅದಕ್ಕೆ ನಾನೇನು ಆಕ್ಷೇಪವನ್ನು ಹೇಳ್ತಾ ಇಲ್ಲ. ಇರಲಿ, ನಾನು ಅಂದಂತೆ ಅವರು ಬರುವಾಗ ಅರೆನೇತ್ರನಾಗಿ ಅರೆ ಕಣ್ಣನ್ನು ಮುಚ್ಚಿಕೊಂಡು ನಿದ್ದೆ ಬಂದವನಂತೆ ನಟಿಸಿಕೊಂಡು ಒಳಗಿನ ನನ್ನ ಒಳಗಣ್ಣಿಗೆ ಏನು ವಿದ್ಯಮಾನಗಳು ನಡೀತಾ ಇದೆ ಅಂತ ಹೇಳುದು ಗೊತ್ತಾಗುವ ಹಾಗೆ ಅರೆಗಣ್ಣನ್ನು ಮುಚ್ಚಿಸಿ ಹೇಗೆ ಈ ಪಲ್ಲಂಗದಲ್ಲಿ ಪವಡಿಸೋಣವಲ್ಲವೇ? ಮುಂದೇನಾಗುತ್ತದೋ ನೋಡೋಣ. ಷಡ್ರಸದಲ್ಲಿ ಇದೊಂದು ನಾವು ಮತ್ತೆ ಪಲ್ಲಂಗದಲ್ಲಿ ಪವಡಿಸುವ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಸೂಪರ್. ಒಳ್ಳೆ ಏನು ಅದಕ್ಕೆ ಏನು ಹೇಳ್ತಾರೆ ನೀವು, ಅರ್ಥಗಾರಿಕೆ. ಕೇಳುವಾಗ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಹಾಗೆ ಕೂತ್ಕೊಂಡು ನೀವು ಒಂದೊಂದೇ ಹೇಳ್ತಾ ಇರುವಾಗ ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿ ಎಲ್ರಿಗೂ ಕೂಡ ಹಾಗೆ ಭಜನೆಯಲ್ಲಿ ಕೂಡ ಅರ್ಥ ಆಗುವ. ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ, ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ. ಈ ತರವಾಗಿ ನಮ್ಮ ಜೀವನ ನಡೀತಾ ಇರ್ತದೆ. ಅದು ಕಲೆಯಲ್ಲಿ ಕೂಡ ನಮಗೆ ಒಂದು ನೆಮ್ಮದಿ ಸಿಗ್ತದೆ. ಹಾಗಾಗಿ ನಾವು ಈ ಗೃಹಿಣಿಯೊಂದಿಗೆ ಇಂಥ ಕೆಲವು ಚಟುವಟಿಕೆಯಲ್ಲಿ ಕೂಡ ಭಾಗವಹಿಸಿಕೊಂಡು ಇಂಥ ಕಲಾರಾಧನೆಯನ್ನು ಕೂಡ ಮಾಡಿಕೊಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಟುಕೊಂಡು ನಾವು ಜೀವನವನ್ನು ಸಾಗಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ಇಳಿ ವಯಸ್ಸಿನಲ್ಲಿ ಇದ್ದೇವೆ. ಮುಂದೆ ಏನಾಗೋದು ದೇವರ ಇಚ್ಛೆ. ನಿಮಗೆ ದೇವರು ಆಯುರ್ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಸೊ ನೀವು ತಯಾರಿಸಿದಂತ ಈ ಒಂದು ಖಾದ್ಯವನ್ನ ಸವಿಯೋಣ. ಸೋ ಮಚ್. ಸೊ ಕ್ರಿಸ್ಪಿ ಆದಂತ ಹಲಸಿನ ಹಪ್ಪಳದ ಚಾಟ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಪ್ಪಡ ಚಾಟ್ ತಯಾರಿಸುವ ವಿಧಾನ: ಮೊದಲಿಗೆ 7 ರಿಂದ 8 ಹಲಸಿನ ಹಪ್ಪಳವನ್ನ ಕರಿದಿಟ್ಟುಕೊಳ್ಳಿ. ಕರಿದ ಹಪ್ಪಳವನ್ನ ಪುಡಿ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ಕ್ಯಾರೆಟ್ ತುರಿ, ಈರುಳ್ಳಿ, ಗೋಡಂಬಿ, ದ್ರಾಕ್ಷಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಮಸಾಲೆ, ಶೇಂಗಾ, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ತಯಾರಾಯಿತು ನೋಡಿ ರುಚಿಯಾದ ಪಪ್ಪಡ ಚಾಟ್. ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಒಂದಂತೂ ಕ್ರಂಚಿ ಚಾಟ್ ತಯಾರಾಗಿದೆ. ಈ ಕಡೆ ಸಿಹಿಯಾದಂಥ ರಸಾಯನ. ಸೊ ಟೇಸ್ಟ್ ನೋಡೋಣ. ಸಿಹಿ ತಿಂದ ಮೇಲೆ ಖಾರ ತಿನ್ಬೇಕಲ್ಲ? ಎರಡೂ ಆಗುತ್ತೆ, ಮಿಕ್ಸ್. ಓಕೆ, ಸಿಹಿ ತಿನ್ನೋಣ. ತಗೊಳ್ಳಿ ಮೇಡಮ್. ಸೊ ಎಲ್ಲ ಖರ್ಜೂರ ಎಲ್ಲ ಅದರಲ್ಲೇ ಕಾಣ್ತಾ ಉಂಟು. ಆಹಾ, ಸೂಪರ್. ಆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಸಿಹಿ ಎರಡೂ ಇದೆ. ಅದು ನಾವು ರಸಾಯನಕ್ಕೆ ತಗೊಳ್ಳುವಾಗ ಆ ತರದ ಹಣ್ಣನ್ನು ಸಿಲೆಕ್ಟ್ ಮಾಡ್ಬೇಕು. ಬರೇ ಸಿಹಿ ಇದ್ರೆ ನಾವು ಅದಕ್ಕೆ ಬೆಲ್ಲ ಹಾಕ್ತೇವಲ್ಲ, ತೀರಾ ಸಿಹಿ ಅಂತ ತುಂಬಾ ಸಿಹಿ ಆಗ್ತದೆ. ಸ್ವಲ್ಪ ಚೆನ್ನಾಗಿದೆ. ಹಾಗೇ ತಿಂತಾ ಇದ್ರೆ ಇನ್ನೂ ತಿನ್ನಿಸ್ತಾ ಇದೆ. ಅದಕ್ಕೆ ಹೇಳಿದಾಗೆ ಸೇಮಿಗೆಗಿಂತ ಇದು ಹೀಗೆ ತಿನ್ನೋದಕ್ಕೆ ಚೆನ್ನ. ಈ ಇಷ್ಟು ದೊಡ್ಡ ಕ್ರಂಚಸ್ ನೀವು ಹಾಕಿದಾಗ ಹಾಗೆ ತಿನ್ನೋದಕ್ಕೆ. ನೀವು ಆಗ ಹೇಳಿದ್ರೆ ಐಸ್ ಕ್ರೀಮ್ ಒಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ತುಂಬಾ ಚೆನ್ನಾಗಿದೆ, ಸೂಪರ್. ನಾನು ಅದನ್ನ ಆಮೇಲೆ ಪೂರ್ತಿಯಾಗಿ ಖಾಲಿ ಮಾಡ್ತೀನಿ. ಇದು ಟೇಸ್ಟ್ ನೋಡುವ ನೋಡಿ. ಸೊ ಆಮೇಲೆ ಎಲ್ಲ ಕ್ರಿಸ್ಪಿನೆಸ್ ಹೋದ್ರೆ ಕಷ್ಟ. ತಗೊಳ್ಳಿ.
ಮಳೆಗಾಲದಲ್ಲಿ ಈ ಥರ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೆ ಏನಾದರೂ ಒಂದು ಚಟ್ಪಟ ತಿನ್ಬೇಕು ಅಂತ ಅನ್ಸುತ್ತೆ. ಆ ಗೋಡಂಬಿ ಶೇಂಗಾ ಬೀಜ ಎಲ್ಲ ನೋಡಿ ಹಪ್ಪಳದೊಟ್ಟಿಗೆ ಸಿಗ್ತಾ ಇದೆ. ಆಮೇಲೆ ಆ ನೀರುಳ್ಳಿಯ ಫ್ಲೇವರ್. ಎಕ್ಸಾಕ್ಟ್ಲಿ. ಸೊ ಮಳೆ ಬರೋ ಚಟ್ಪಟ ತಿನ್ಬೇಕು ಏನಾದರೂ ಅಂತ ಆವಾಗ ಜಾಸ್ತಿ ಕ್ರೇವಿಂಗ್ ಆಗುದು. ಖಾರ ಖಾರ ಏನಾದರೂ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈಸಿ ಜಟ್ಪಟ್ ರೆಸಿಪಿ, ಟೇಸ್ಟಿ ರೆಸಿಪಿ ಹೇಳ್ಕೊಟ್ರಿ. ಸೊ ಅಲ್ಲಿಂದ ಕಾಸರಗೋಡಿಂದ ಬಂದು ನಮಗೆ ಖಾದ್ಯಗಳನ್ನು ಹೇಳ್ಕೊಟ್ಟಿದ್ದೀರಿ. ಹೇಗೆ ಅನ್ನಿಸ್ತು? ಎರಡು ಮಾತಿಲ್ಲ. ಏನು ಅಂತ ಹೇಳಿದರೆ ಬಹಳಷ್ಟು ಖುಷಿ ಆಯಿತು ನನಗೆ. ಯಾಕೆ ಅಂತ ಹೇಳಿದರೆ ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಕಾಪರೇಷನು ನಮಗೆ ಮಾಡೋದು ಮುಖ್ಯ ಅಲ್ಲ, ಬಂದು ಅಲ್ಲಿದ್ದಂಥ ಜನಗಳ ಸಿಬ್ಬಂದಿ ವರ್ಗದವರ ಪ್ರೀತಿ ಮುಖ್ಯ. ಎಲ್ಲರೂ ಕೂಡ ನನ್ನೊಟ್ಟಿಗೆ ಬಹಳ ಪ್ರೀತಿಯಿಂದ ಮಿಂಗಲಾಗಿದ್ದಾರೆ. ಅದಕ್ಕಾಗಿ ನಮ್ಮ ಟಿವಿಯ ವಿಜಯಲಕ್ಷ್ಮಿ ಗ್ರೈಂಡರ್ನವರು ಅರ್ಪಿಸುವಂಥ ಈ ಅಡಿಗೆ ಮನೆಯ ಹಬ್ಬ ಏನಿದೆ, ಹಬ್ಬ ಅಂತಲೇ ಹೇಳ್ಬೋದು, ನಮ್ಮ ಸವಿರುಚಿ. ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವಕವಾಗಿ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನನ್ನು ಸಂದರ್ಶನ ಮಾಡಿದಂಥ ನಿಮಗೂ ಕೂಡ ತುಂಬು ಹೃದಯಾಂತರಾಳದಂತಹ ಕೃತಜ್ಞತೆಯನ್ನ ಅರ್ಪಿಸುತ್ತಾ ನಮ್ಮನ್ನು ದೇವರು ಚೆನ್ನಾಗಿಟ್ಟಿರ್ಲಿ ಅಂತೇಳಿ ಹೇಳ್ತಾ ಶುಭಮಸ್ತು ಅಂತೇಳಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೀವಿಷ್ಟು ಪ್ರೀತಿಯಿಂದ ಬಂದು ಈ ನಮಗೆ ಒಂದು ಅಡುಗೆಗಳನ್ನು ಹೇಳ್ಕೊಡ್ತೀರಿ. ಅದಕ್ಕೆ ನಿಮ್ಮನ್ನು ಖಾಲಿ ಕೈ ಹಾಗೆ ಕಳಿಸುವ ಹಾಗೆ ಇಲ್ಲ. ಸೊ ಒಳ್ಳೆ ಅಡುಗೆ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಹಾಗೇನೆ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ಸಿಹಿಯಾದಂಥ ರಸಾಯನ ಅಂತೂ ಸೂಪರ್ಬ್ ಆಗಿ ಆಗಿದೆ. ಹಾಗೆಯೇ ಕ್ರಂಚಿ ಚಾಟ್, ಆ ಸುಲಭದಲ್ಲಿ ತಯಾರಿಸುವಂಥ ಒಂದು ಚಾಟ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.